ಹಿಜಾಬ್ ವಿವಾದದ ಹಿಂದೆ ದೊಡ್ಡ ಷಡ್ಯಂತ್ರ ಇದ್ದು ಐಸಿಸ್ನಂತಹ ಭಯೋತ್ಪಾದಕ ಸಂಘಟನೆ ಕೆಲಸ ಮಾಡ್ತಿದೆ ಅಂತ ಸಚಿವ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪಿ ಬ್ರಹ್ಮಾವರ ತಾಲೂಕು ಕೆಂಜೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್, ಒಂದು ಸಂಸ್ಥೆಯ ವಿಚಾರ ಪ್ರಪಂಚಕ್ಕೆ ಹಬ್ಬಿದ್ದು ಹೇಗೆ? ಕೇವಲ 6 ಮಂದಿ ವಿದ್ಯಾರ್ಥಿಗಳು ಇಷ್ಟೆಲ್ಲ ಮಾಡಲು ಸಾಧ್ಯವೇ ಅಂತ ಪ್ರಶ್ನಿಸಿದ ಅವರು, ಐಸಿಸ್ ಸಂಘಟನೆ ಕೈವಾಡವಿದೆ ಅಂತ ಹೇಳಿದ್ದಾರೆ. ಇನ್ನು ಹಿಜಾಬ್ ವಿಚಾರದಲ್ಲಿ ಪೋಷಕರು ಶಾಪ ಹಾಕ್ತಿದ್ದಾರೆ ಎಂಬ ಶಾಸಕ ಯುಟಿ ಖಾದರ್ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ಹಿಜಾಬ್ ಪರ ಮಾತನಾಡುವವರು ಕೆಲವು ಜನ ಅವರು ಶಾಪ ಹಾಕ್ತಿರಬಹುದು. ಇಡೀ ಕರ್ನಾಟಕ ಗುಡ್ಡೆ ಹಾಕಿದ್ರೂ ಸರಿಯಾಗಿ 100 ಜನ ಸಿಗಲ್ಲ. ಹಿಜಾಬ್ ಪರ ಇರುವವರ ಓಟು ಬೇಡ, ಸಿಂಪತಿಯೂ ಬೇಡ. ಇಡೀ ರಾಜ್ಯದ ದೊಡ್ಡ ಶಿಕ್ಷಣ ಸಂಸ್ಥೆ ಅಂಜುಮನ್ ಇಸ್ಲಾಂ ಹಿಜಾಬ್ ಕೇಸರಿ ಮುಖ್ಯ ಅಲ್ಲ ಅಂತ ಅವರೇ ಕರೆ ಕೊಟ್ಟಿದ್ದು, ಬಹಳಷ್ಟು ಮೌಲ್ಯಗಳು ಹಿಜಾಬ್ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಗೊಂದಲದಲ್ಲಿದ್ದು, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಒಡಕು ಬೀದಿಯಲ್ಲಿದೆ. ವಿದ್ಯೆ ಇದ್ರೆ ಧರ್ಮ ಎಲ್ಲವೂ ನಿಮ್ಮ ಹತ್ತಿರ ಓಡಿ ಬರುತ್ತೆ. ವಿದ್ಯೆ ಮುಖ್ಯ, ಧರ್ಮ ಮುಖ್ಯ ಅಲ್ಲ ಅಂತ ಇದೇ ಸಂದರ್ಭ ಮಕ್ಕಳಲ್ಲಿ ವಿನಂತಿ ಮಾಡಿಕೊಂಡರು. ಕಾಂಗ್ರೆಸ್ ಅವರು ಒಂದು ರೀತಿ ಡೈಲಮಾದಲ್ಲಿದ್ದಾರೆ. ಅವರ ಒಡಕು ಸಿದ್ದರಾಮಯ್ಯ ಮತ್ತು ಡಿಕೆ ಒಡಕು ದಿನನಿತ್ಯ ಬೀದಿಯಲ್ಲಿ ಬರ್ತಾ ಇದೆ. ನೆನ್ನೆನೂ ಒಂದು ಪೋಸ್ಟರ್ನ ನಾನು ನೋಡಿದೆ, ವಾಟ್ಸಪ್ಪಲ್ಲಿ ಬಂದಿತ್ತು. ಮೇಕೆದಾಟು ಪಾದಯಾತ್ರೆ ಇದೆಯಲ್ಲ, ಅದರಲ್ಲಿ ಅವ್ರದ್ದೊಂದೇ ಫೋಟೋ, ಡಿ ಕೆ ಶಿವಕುಮಾರ್ ಫೋಟೋ ಮಾತ್ರ. ಉಳಿದ ಯಾರ ಫೋಟೋನೂ ಇಲ್ಲ. ಸೋನಿಯಾ ಗಾಂಧಿಯವರು ಇಲ್ಲ, ರಾಹುಲ್ ಗಾಂಧಿಯವರು ಇಲ್ಲ, ಸಿದ್ದರಾಮಯ್ಯನವರಂತೂ ಇಲ್ಲೇ ಇಲ್ಲ. ಅಂದರೆ ಅವರು ಈ ಅಧಿವೇಶನ ಪೂರ್ತಿ ಹಿಜಾಬ್ದು ಏನಿದೆ ಆ ಘಟನೆ ವಿಧಾನಸಭೆಯಲ್ಲಿ ಚರ್ಚೆಗೆ ಬರಬಾರ್ದು ಅನ್ನೋ ಒಂದೇ ಅಜೆಂಡಾ ಅವ್ರದ್ದು. ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇಡೀ ರಾಜ್ಯನೇ ಒಂದು ರೀತಿ ದಿನ ಸೆನ್ಸೇಷಲ್ ನ್ಯೂಸು ಅಂತ ಹೇಳಿದ್ರೆ ಪತ್ರಿಕೆ ಮಾಧ್ಯಮ ಜನಗಳ ಮಧ್ಯೆ ಇದು ಹಿಜಾಬು ಮತ್ತು ಕೇಸರಿ ಬಾವುಟ, ಕೇಸರಿ ಶಾಲು. ಅಸೆಂಬ್ಲಿಯಲ್ಲಿ ಚರ್ಚೆನೇ ಮಾಡಲ್ಲ ಅಂತಾರೆ. ನಾವು ಸಾರ್ ಮಾಡಿ ಅಂದರೆ ನೋ 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 ಅಂತಾರೆ. ಅಂದರೆ ಅವ್ರದ್ದು ಆ ಬಂಡವಾಳ ಏನು ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇದೆ. ಇಂಥ ಸಮಸ್ಯೆ ಇರುವಾಗ ಆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಾ ಇದೆ. ಕೆಲವರೆಲ್ಲ TC ಕೊಡು ಅಂತ ಇದ್ದಾರೆ, ಕೆಲವರು ಶಾಲೆಗೆ ಬರಲ್ಲ ಅಂತ ಇದ್ದಾರೆ. ನಾನು ಕೂಡ ಹೇಳಿದ್ದೀನಿ, ಇದರಿಂದ ಎಲ್ಲ ದೊಡ್ಡ ಷಡ್ಯಂತ್ರ ಇದೆ. ISI ಚಟುವಟಿಕೆಗಳ ಲಿಂಕ್ ಇದೆ. ಯಾಕಂದರೆ ಉಡುಪಿಯಲ್ಲಿ ಯಾವುದೋ ಒಂದು ಸ್ಕೂಲಾದಂಥ ಘಟನೆ ಪ್ರಪಂಚದ ಮೂಲೆ ಮೂಲೆಗೂ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಷ್ಟು ಫಾಸ್ಟ್ ಆಗಿದ್ದಾರೆ. ಆ ಮಕ್ಕಳ ಕೈಲಿ ಮಾಡೋಕ್ಕಾಗತ್ತಾ? 6 ಜನ ಮಕ್ಕಳಿದಾರಲ್ಲ, ಇಡೀ ಪ್ರಪಂಚಕ್ಕೆ ಕೊಡೋಕ್ಕಾಗ್ತದಾ? 6 ಜನ ಯಾರಿದ್ದಾರೆ ಇದರಿಂದ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ, ಅಫ್ಘಾನಿಸ್ತಾನದಲ್ಲಿ ರಿಯಾಕ್ಷನ್ ಆಗ್ತದೆ, ಅಮೆರಿಕಾದಲ್ಲಿ ರಿಯಾಕ್ಷನ್ ಆಗ್ತದೆ ಅಂತಂದ್ರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ನಾನು ಮಕ್ಕಳಿಗೆ ವಿನಂತಿ ಮಾಡ್ತೀನಿ, ವಿದ್ಯೆ ಮುಖ್ಯ, ಧರ್ಮ ಮುಖ್ಯ ಅಲ್ಲ. ವಿದ್ಯೆ ಇದ್ರೆ ಧರ್ಮ ಗಿರ್ಮ ಎಲ್ಲ ಹತ್ರ ಕೂಡ ಬರ್ತದೆ. ಅದರಿಂದ ವಿದ್ಯೆ ಮುಖ್ಯ, ದೇಶ ಮುಖ್ಯ. ದೇಶ ದೊಡ್ಡದು, ಧರ್ಮ ದೊಡ್ಡದಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೆಲಸ ಮಾಡೋಣ. ಕಾಂಗ್ರೆಸ್ ನಂಬ್ಕೊಂಡು ಹೋದರೆ ಕೊನೆಗೆ ದೇವರೇ ಗತಿ. ಅದರಿಂದ ಕಾಂಗ್ರೆಸ್ಸು ಅವ್ರಿಗೆ ಈ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಳಕ್ಕೆ ಆಗ್ತಾ ಇಲ್ಲ.